ರಾಮೇಶ್ವರಂ ದ್ವೀಪ ಮತ್ತು ಮುಖ್ಯ ಭೂಭಾಗದ ನಡುವೆ ರೈಲು ಸಂಪರ್ಕವನ್ನ ಒದಗಿಸುವ ಪಂಬನ್ ಸಮುದ್ರ ಸೇತುವೆಯನ್ನ ಪ್ರಧಾನಿ ನರೇಂದ್ರ ಮೋದಿ ರಾಮನವಮಿಯ ದಿನದಂದೇ ಉದ್ಘಾಟಿಸಿದ್ದಾರೆ. ಪಂಬನ್ ಸೇತುವೆಯನ್ನು ತೆರೆದ ನಂತರ ಮೋದಿ ರಾಮೇಶ್ವರಂ ತಾಂಬರಂ ಎಕ್ಸ್ಪ್ರೆಸ್ ನಿಂದ ಹೊಸ ರೈಲು ಸೇವೆಗಳಿಗೆ ಹಸಿರು ನಿಶಾನೆ ತೋರಿಸಿದ್ದರು. ಪಂಬನ್ ರೈಲ್ವೆ ಸೇತುವೆಯನ್ನ ದಾಟಿದ ನಂತರ ಹಳೆಯ ಮತ್ತು ಹೊಸ ಪಂಬನ್ ಸೇತುವೆಗಳ ಸೆಂಟರ್ ಲಿಫ್ಟ್ ಸ್ಪ್ಯಾನ್ ಅನ್ನ ಐಸಿಜಿ ಹಡಗುಗಳು ಈ ಪ್ರವೇಶ ದಾಟಲು ತೆರೆಯಲಾಗಿದೆ. ರಾಮನವಮಿಯ ಶುಭ ದಿನದಂದು ಹೊಸ ಸೇತುವೆಯನ್ನ ತೆರೆಯಲಾಗಿದೆ. ಸಾಂಪ್ರದಾಯಿಕ ತಮಿಳು ಉಡುಪಿನ ಧೋತಿ ಮತ್ತು ಶರ್ಟ್ ಧರಿಸಿದ ಪ್ರಧಾನಿ ಮೋದಿ ಪಂಬನ್ ರಸ್ತೆ ಸೇತುವೆಯ ಮೇಲಿನ ವೇದಿಕೆಯಿಂದ 535 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾದ 2.8 ಕಿಲೋಮೀಟರ್ ಉದ್ದದ ಭಾರತದ ಮೊದಲ ಅತ್ಯಂತ ಉದ್ದದ ಸಮುದ್ರ ರೈಲು ಸೇತುವೆ ಇದಾಗಿದೆ. ವರ್ಷವಿಡೀ ದೇಶಾದ್ಯಂತ ಭಕ್ತರು ಸೇರುವ ಈ ಆಧ್ಯಾತ್ಮಿಕ ತಾಣಕ್ಕೆ ಸಂಪರ್ಕವನ್ನ ಈ ಸೇತುವೆ ಸುಧಾರಿಸಿದೆ. ಅಷ್ಟಕ್ಕೂ ಈ ಪಂಬನ್ ಸೇತುವೆ ಇತಿಹಾಸ ನೀವು ಕೇಳಿದರೆ ಬೆಚ್ಚಿ ಬೀಳುತ್ತೀರಾ. ಬನ್ನಿ ಆ ಪಂಬನ್ ಸೇತುವೆಯ ಪ್ರತಿಯೊಂದು ವಿಷಯವನ್ನ ಒಂದೊಂದಾಗಿ ತಿಳಿದುಕೊಳ್ಳುವ ಪ್ರಯತ್ನ ಈ ವಿಡಿಯೋದಲ್ಲಿ ನಾವು ಮಾಡೋಣ. ಅದು 1911. ಅಂದಿನ ಬ್ರಿಟಿಷ್ ಸರ್ಕಾರ ಭಾರತ ಹಾಗೂ ಶ್ರೀಲಂಕಾ ನಡುವೆ ವ್ಯಾಪಾರ ಸಂಬಂಧ ಸುಧಾರಿಸುವ ಉದ್ದೇಶದಿಂದ ಈ ಸೇತುವೆಯನ್ನು ನಿರ್ಮಿಸಲು ಯೋಚನೆ ಮಾಡುತ್ತದೆ. ಗುಜರಾತಿನ ಕಚ್ನಿಂದ ಬಂದ ಕಾರ್ಮಿಕರು 3 ವರ್ಷಗಳಲ್ಲಿಯೇ ಈ ಸೇತುವೆಯನ್ನ ನಿರ್ಮಿಸುತ್ತಾರೆ. 1914 ಫೆಬ್ರವರಿ 24ರಂದು ಈ ರೈಲ್ವೆ ಸೇತುವೆ ಉದ್ಘಾಟನೆಯಾಗುತ್ತದೆ. ಹೌದು, ಅದುವೇ ವಿಶ್ವವಿಖ್ಯಾತ ಪಂಬನ್ ಸೇತುವೆ. ಆದರೆ 1964ರಂದು ಬಂದ ಒಂದು ಚಂಡಮಾರುತಕ್ಕೆ ಈ ಪಂಬನ್ ಸೇತುವೆ ನುಚ್ಚು ನೂರಾಗಿ ಹೋಯಿತು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆ ಕರಾಳ ರಾತ್ರಿಯ ನಡೆದಂತಹ ಆ ಕಹಿ ಘಟನೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಬ್ರಿಟಿಷ್ ಕಾಲದಲ್ಲಿ ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿರುವ ಧನುಷ್ಕೋಡಿ ಒಂದು ದೊಡ್ಡ ಪಟ್ಟಣವಾಗಿತ್ತು ಹಾಗೂ ರಾಮೇಶ್ವರಂ ಒಂದು ಚಿಕ್ಕ ಗ್ರಾಮವಾಗಿತ್ತು ಅಷ್ಟೇ. ಅಲ್ಲಿಂದ ಶ್ರೀಲಂಕಾಗೆ ಹೋಗಿ ಬರಲು ದೋಣಿಯ ವ್ಯವಸ್ಥೆ ಇತ್ತು. ಆ ಕಾಲದಲ್ಲಿ ಶ್ರೀಲಂಕಾಕ್ಕೆ ಹೋಗಲು ಪಾಸ್ಪೋರ್ಟ್ ಬೇಕಾಗಿರಲಿಲ್ಲ. ಧನುಷ್ಕೋಡಿಯಿಂದ ಶ್ರೀಲಂಕಾದ ತಲಾಯ್ ಮನ್ನಾರ್ಗೆ ಹೋಗಲು ನೌಕೆಯ ಪ್ರವಾಸ ಟಿಕೆಟ್ ಕೇವಲ 18 ರೂಪಾಯಿ ಆಗಿತ್ತು. ಈ ನೌಕೆಯ ಮೂಲಕ ವ್ಯಾಪಾರಿಗಳು ವಸ್ತುಗಳ ವ್ಯವಹಾರವನ್ನ ಮಾಡುತ್ತಿದ್ದರು ಹಾಗೂ ವ್ಯಾಪಾರವನ್ನು ಕೂಡ ನಡೆಸುತ್ತಿದ್ದರು. 1964ರವರೆಗೆ ಧನುಷ್ಕೋಡಿ ಒಂದು ಪ್ರಖ್ಯಾತ ಪ್ರವಾಸಿ ಸ್ಥಳ ಹಾಗೂ ತೀರ್ಥಕ್ಷೇತ್ರ ಕೂಡ ಆಗಿತ್ತು. ಭಕ್ತರಿಗಾಗಿ ಅಲ್ಲಿ ಉಳಿದುಕೊಳ್ಳಲು ಯಾತ್ರಾ ನಿವಾಸಗಳು, ಬಟ್ಟೆ ಅಂಗಡಿಗಳು, ಧರ್ಮಶಾಲೆಗಳಿದ್ದವು. ಆ ಸಮಯದಲ್ಲಿ ಅಲ್ಲಿ ಹಡಗು ನಿರ್ಮಾಣ ಕೇಂದ್ರ, ರೈಲ್ವೆ ನಿಲ್ದಾಣ, ರೈಲ್ವೆ ಸಣ್ಣ ಆಸ್ಪತ್ರೆ, ಅಂಚೆ ಕಚೇರಿ ಹಾಗೂ ಮೀನು ಸಾಕಣೆಯಂತಹ ಹಲವಾರು ಸರ್ಕಾರಿ ಕಚೇರಿಗಳು ಕೂಡ ಇದ್ದವು. 1964ರ ಚಂಡಮಾರುತ ಮೊದಲು ಚೆನ್ನೈ ಮತ್ತು ಧನುಷ್ಕೋಡಿ ನಡುವೆ ಮದ್ರಾಸ್ ಎಗ್ಮೋರ್ನಿಂದ ಬೋಟ್ ಮೇಲ್ ಹೆಸರಿನ ರೈಲು ಸೇವೆ ಇತ್ತು. ಅಲ್ಲಿಂದ ದೋಣಿ ಮೂಲಕ ಶ್ರೀಲಂಕಾಗೆ ಹೋಗುವ ಪ್ರವಾಸಿಗರಿಗೆ ಇದು ಉಪಯುಕ್ತವಾಗಿತ್ತು. ಹೆಚ್ಚಾಗಿ ವ್ಯಾಪಾರಿಗಳು ಮದ್ರಾಸ್ನಿಂದ ಮೊದಲು ಧನುಷ್ಕೋಡಿಗೆ ಹೋಗಿ ಅಲ್ಲಿಂದ ದೋಣಿಯ ಮುಖಾಂತರ ಶ್ರೀಲಂಕಾಗೆ ಹೋಗಿ ವ್ಯಾಪಾರವನ್ನ ಮಾಡುತ್ತಿದ್ದರು. ಆದರೆ 1964ರಲ್ಲಿ ಭೀಕರ ಚಂಡಮಾರುತದಿಂದಾಗಿ ಧನುಷ್ಕೋಡಿ ಸಂಪೂರ್ಣವಾಗಿ ಧ್ವಂಸವಾಯಿತು. ಡಿಸೆಂಬರ್ 17, 1964ರಂದು ದಕ್ಷಿಣ ಅಂಡಮಾನ್ ಸಮುದ್ರದಲ್ಲಿ 5 ಡಿಗ್ರಿ ಪೂರ್ವದಲ್ಲಿ ಈ ಭೀಕರ ಚಂಡಮಾರುತದ ಕೇಂದ್ರ ಬಿಂದುವಿತ್ತು. ಡಿಸೆಂಬರ್ 22ರಂದು ರಾತ್ರಿ ಗಂಟೆಗೆ 270 ಕಿಲೋಮೀಟರ್ ವೇಗದಲ್ಲಿ ಶ್ರೀಲಂಕಾವನ್ನು ದಾಟುಕೊಂಡು ಅದು ಧನುಷ್ಕೋಡಿ ತೀರದಲ್ಲಿ ಬಂದು ಅಪ್ಪಳಿಸಿತು. ಈ ಚಂಡಮಾರುತದ ಜೊತೆಗೆ 20 ಅಡಿಗಳಷ್ಟು ಎತ್ತರದ ತೆರೆ ಧನುಷ್ಕೋಡಿ ನಗರದ ಪೂರ್ವ ದಿಕ್ಕಿನಲ್ಲಿರುವ ಪವಿತ್ರ ಸಂಗಮ ಮೇಲಿಂದ ನಗರದ ಮೇಲೆ ಆಕ್ರಮಣ ಮಾಡಿ ಸಂಪೂರ್ಣ ಧನುಷ್ಕೋಡಿಯನ್ನು ನಾಶಗೊಳಿಸಿತ್ತು. ನಿಜ ಹೇಳಬೇಕೆಂದರೆ ಇದು ಆ ಸಮಯದಲ್ಲಿ ಇದೊಂದು ಚಿಕ್ಕ ಸುನಾಮಿಯೇ ಆಗಿತ್ತು. ಡಿಸೆಂಬರ್ 22 ರಾತ್ರಿ ಅತ್ಯಂತ ದುರ್ದೈವ ರಾತ್ರಿಯಾಗಿತ್ತು. ಧನುಷ್ಕೋಡಿ ರೈಲ್ವೆ ನಿಲ್ದಾಣಕ್ಕೆ ರಾತ್ರಿ 11:55 ಪ್ರವೇಶ ಮಾಡಿದ 653 ಕ್ರಮಾಂಕದ ಪಂಬನ್ ಧನುಷ್ಕೋಡಿ ಪ್ಯಾಸೆಂಜರ್ ತನ್ನ ನಿಯಮಿತ ಸೇವೆಗಾಗಿ ಪಂಬನ್ನಿಂದ 110 ಪ್ರಯಾಣಿಕರು ಹಾಗೂ 5 ರೈಲ್ವೆ ಕಾರ್ಮಿಕರ ಸಹಿತ ಹೊರಟಿತ್ತು. ಆ ಭಯಂಕರ ಚಂಡಮಾರುತದಿಂದ ಉಂಟಾದ ಆ ದೊಡ್ಡ ದೊಡ್ಡ ಅಲೆಗಳಿಂದ ಈ ರೈಲ್ವೆ ಅಪಘಾತಕ್ಕೆ ಬಲಿಯಾಯಿತು. ಆಗ 653 ಕ್ರಮಾಂಕದ ರೈಲ್ವೆ ಧನುಷ್ಕೋಡಿ ರೈಲ್ವೆ ನಿಲ್ದಾಣದಿಂದ
ಕೇವಲ ಕೆಲವೇ ಮೀಟರ್ಗಳಷ್ಟು ದೂರದಲ್ಲಿತ್ತು. 115 ಪ್ರಯಾಣಿಕರ ಸಹಿತ ಈ ರೈಲ್ವೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಯಿತು. ಪಂಬನ್ನಿಂದ ಆರಂಭವಾದ ಧನುಷ್ಕೋಡಿ ರೈಲ್ವೆ ಮಾರ್ಗ 1964ರ ಚಂಡಮಾರುತದಲ್ಲಿ ನಾಶವಾಗಿ ಹೋಗಿತು. ಅನಂತರ ಈ ರೈಲ್ವೆ ಮಾರ್ಗದ ದುರ್ದಶೆ ಆರಂಭವಾಗಿ ಸ್ವಲ್ಪ ಸಮಯದ ನಂತರ ಕಾಲಕ್ರಮೇಣ ಅದು ಮರಳಿ ತನ್ನ ನಿಜ ಸ್ಥಿತಿಗೆ ಬಂದಿತು. ಈ ಚಂಡಮಾರುತ ಮುಂದೆ ಸರಿಯುತ್ತಾ ರಾಮೇಶ್ವರಗೆ ಬಂದಿತ್ತು. ಅಲ್ಲಿಯೂ 8 ಅಡಿಗಳಷ್ಟು ಎತ್ತರದ ತೆರೆ ಬರುತ್ತಿದ್ದವು. ಈ ಪರಿಸರದಲ್ಲಿ ಸುಮಾರು 1800ಕ್ಕಿಂತ ಹೆಚ್ಚು ಜನ ಈ ಅಪಘಾತದಲ್ಲಿ ಅಸುನೀಗಿದ್ದಾರೆ. ಈ ಸಂಖ್ಯೆ 5,000ಗಿಂತಲೂ ಜಾಸ್ತಿ ಇರಬಹುದೆಂದು ಸ್ಥಳೀಯರ ಅಭಿಪ್ರಾಯ. ಧನುಷ್ಕೋಡಿಯ ಎಲ್ಲ ನಿವಾಸಿಗಳ ಮನೆಗಳು, ಇತರ ವಸ್ತುಗಳೆಲ್ಲ ಕೊಚ್ಚಿಕೊಂಡು ಹೋಗಿ ಅವುಗಳು ಭಗ್ನಾವೇಶ ಮಾತ್ರ ಈಗ ಉಳಿದುಕೊಂಡಿವೆ. ಈ ದ್ವೀಪದಲ್ಲಿ 10 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಾ ಪೂರ್ಣ ನಗರ ಧ್ವಂಸವಾಗಿತ್ತು. ಆದರೆ ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಪ್ರಚಂಡ ವೇಗದಲ್ಲಿ ಬರುತ್ತಿದ್ದ ಸಮುದ್ರದ ತೆರೆಗಳ ನೀರು ರಾಮೇಶ್ವರದ ಮುಖ್ಯ ದೇವಸ್ಥಾನ ಸಮೀಪ ನಿಂತಿತ್ತು. ವಿಶೇಷ ಏನೆಂದರೆ 106 ಜನರು ಸುಂಟ್ರ ಗಾಳಿಯಿಂದ ರಕ್ಷಿಸಿಕೊಳ್ಳಲು ರಾಮೇಶ್ವರ ದೇವಸ್ಥಾನದಲ್ಲಿ ಆಶ್ರಯ ಪಡೆದಿದ್ದರು ಎಂದರೆ ನೀವು ನಂಬಲೇಬೇಕು. ಇದನ್ನೇ ದೈವ ಇಚ್ಛೆ ಎನ್ನುತ್ತಾರೆ. ಹೀಗೆ ಈ ಚಂಡಮಾರುತದಿಂದ ಧನುಷ್ಕೋಡಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ತದನಂತರ ಧನುಷ್ಕೋಡಿಯನ್ನು ಸರ್ಕಾರ ಜೀವನ ನಡೆಸಲು ಯೋಗ್ಯವಿಲ್ಲದ ಜಾಗವೆಂದು ಘೋಷಿಸಿ ಇದನ್ನ ಭೂತದ ನಗರವೆಂದು ಘೋಷಿಸುತ್ತದೆ. 1964ರಲ್ಲಿ ಬಂದಂತಹ ಚಂಡಮಾರುತದಿಂದ ಪಂಬನ್ ಸೇತುವೆ ಕೂಡ ನುಚ್ಚುನೂರಾಗಿ ಹೋಗಿತ್ತು. ಹಾಗೆಯೇ ಪಂಬನ್ನಿಂದ ಧನುಷ್ಕೋಡಿಗೆ ಹೋಗುವ ರೈಲ್ವೆ ಹಳಿ ಕೂಡ ಹಾಳಾಗಿ ಹೋಗಿತ್ತು. ಆ ಕರಾಳ ದಿನ ಸಾವಿರಾರು ಜನರು ಅಸುನೂಗಿದ್ದರು. ಮುಂದೆ ಖ್ಯಾತ ಇಂಜಿನಿಯರ್ ಇ ಶ್ರೀಧರನ್ 46 ದಿನಗಳಲ್ಲಿ ಸೇತುವೆಯ ಪುನರ್ನಿರ್ಮಾಣಗೊಳಿಸಿ ದಾಖಲೆಯನ್ನ ನಿರ್ಮಿಸಿದ್ದರು. ಎಷ್ಟೋ ದಿನಗಳ ಕಾಲ ರಾಮೇಶ್ವರಂ ಹಾಗೂ ಭಾರತದ ಮಧ್ಯೆ ಸಂಪರ್ಕವೇ ಕಡಿದು ಹೋಗಿತ್ತು. ಪಾಲ್ಕ್ ಜಲಸಂಧಿಯನ್ನು ಹಾದು ಹೋಗುವ ಪಂಬನ್ ಸೇತುವೆ 2014ರಲ್ಲಿ ಶತಮಾನೋತ್ಸವವನ್ನು ಆಚರಿಸಿದೆ. ಈ ರೈಲ್ವೆ ಸೇತುವೆಯನ್ನು ಕ್ವಾಂಟಿಲಿವರ್ ಸಿಸ್ಟಮ್ ನಿಂದ ನಿರ್ಮಿಸಲಾಗಿದೆ. ಇದಕ್ಕೆ ಸಮಾನಾಂತರವಾಗಿ ಈಗ ರೈಲ್ವೆ ಸೇತುವೆಯನ್ನು ಕೂಡ ಕಟ್ಟಲಾಗಿದೆ. 2.3 ಕಿಲೋಮೀಟರ್ ಉದ್ದದ ಈ ರೈಲ್ವೆ ಸೇತುವೆ ದೇಶದ 2ನೇ ಉದ್ದದ ರೈಲ್ವೆ ಸೇತುವೆ ಆಗಿದೆ. 2010ರಲ್ಲಿ ಮುಂಬೈಯಲ್ಲಿರುವ ಬಾಂದ್ರಾ ವರ್ಲಿ ಸಿ ಲಿಂಕ್ ತನ್ನ ಪಾಲಿಗೆ ಪಡೆದುಕೊಂಡಿತು. 143 ಅಟ್ಟಿಕೆಗಳಿಂದ ನಿರ್ಮಿತವಾದ ಸೇತುವೆ ಎತ್ತರವನ್ನು ಹಡಗುಗಳ ಸಂಚಾರಕ್ಕೆ ತಕ್ಕಂತೆ ಹೆಚ್ಚಿಸಬಹುದು. ಕರಾವಳಿ ಪಡೆಯ ಹಡಗುಗಳು, ಸರಕು ಸಾಗಾಣಿಕೆ ಹಡಗುಗಳು, ಮೀನುಗಾರಿಕೆ ಹಡಗುಗಳು, ತೈಲ ಟ್ಯಾಂಕರ್ಗಳು ಈ ಸೇತುವೆ ಕೆಳಗೆ ಹಾದು ಹೋಗುತ್ತವೆ. ಇಂದಿಗೂ ಪ್ರವಾಸಿಗರು ಇತಿಹಾಸ ಪ್ರಸಿದ್ಧ ರಾಮನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲು 106 ಜನ ಭಕ್ತರು ಇದೇ ಪಂಬನ್ ರೈಲ್ವೆ ಮೂಲಕ ಸಂಚರಿಸುತ್ತಾರೆ. ಈ ಹಿಂದೆ ಪಂಬನ್ ಸೇತುವೆ ಮೇಟ್ರ್ ಗೇಜ್ ರೈಲ್ವೆಗೆ ಮಾತ್ರ ಅನುಕೂಲವಾಗಿತ್ತು. ಆದರೆ 2007ರಲ್ಲಿ ಭಾರತೀಯ ರೈಲ್ವೆಯು ಪ್ರಾಜೆಕ್ಟ್ ಯುನಿಗೇಜ್ ಭಾಗವಾಗಿ ಇದನ್ನು ಈಗ ಬ್ರಾಡ್ ಗೇಜ್ ರೈಲು ಮಾರ್ಗವಾಗಿ ಪರಿವರ್ತಿಸಲಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ರಾಮೇಶ್ವರಮಕ್ಕೆ ಹೋದರೆ, ಧನುಷ್ಕೋಡಿಗೆ ಹೋದರೆ ದಯವಿಟ್ಟು ಪಂಬನ್ ರೈಲ್ವೆ ಸೇತುವೆ ಮೂಲಕ ಹೋಗುವ ಪ್ರಯತ್ನವನ್ನು ಮಾಡಿ. ಹಾಗೂ ಸಮುದ್ರದ ಮಧ್ಯಭಾಗದಲ್ಲಿ ಹಾದು ಹೋಗುವ ಆ ರೈಲ್ವೆ ಮಾರ್ಗವನ್ನು ಹಾಗೂ ಅದರ ಅಂದ ಚಂದವನ್ನು ಅನುಭವಿಸಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.